ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹೊಸ ಶಾಖೆಗಳನ್ನು ತೆರೆಯಲು ನಿರ್ಧರಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದರು. ಈ ವರ್ಷ 4,948 ಕೋಟಿ, 5,000 ಮುಟ್ಲಿಕ್ಕೆ 52 ಕೋಟಿ ಮಾತ್ರ ಕಮ್ಮಿ, ಅಂದರೆ ಸುಮಾರು 17.65% ಹೆಚ್ಚು ಠೇವಣಾತಿಯಾಗಿದೆ. ಅದೇ ರೀತಿಯಾಗಿ ಸಾಲ ವಿತರಣೆಯಲ್ಲಿಯೂ ಅಷ್ಟೇ ಸುಮಾರು ಹೋದ ಸಲ ಮಾರ್ಚ್ ಎಂಡಿಗೆ 4,260 ಕೋಟಿ ಇದ್ದರೆ ಈ ಸಲ 5,151 ಕೋಟಿಗೆ ಏರಿದೆ ಸಾಲ ಕೂಡ. ಮತ್ತು ಲಾಭ ಹೋದ ಸಲ 30.83 ಕೋಟಿ ಇದ್ದರೆ ಈ ಸಲ 33 ಕೋಟಿ 65 ಲಕ್ಷಕ್ಕೆ ಜಾಸ್ತಿ ಆಗಿದೆ. ರಿಕವರಿಯೂ ಜಾಸ್ತಿ ಆಗಿದೆ. ಹೋದ ಸಲ 93.60 ಇದ್ದರೆ ಈ ಸಲ 94.60 ಆಗಿದೆ. 1% ಸಾಲ ವಸೂಲಾತಿಯಾಗಿದೆ. ಅಂದರೆ ಜನರ ಮನವೊಲಿಸಿ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡಿರೋದ್ರಿಂದ ಇದು ಜನರಿಗೆ ಹತ್ತಿರವಾದಂಥ ಬ್ಯಾಂಕ್ ಆದ್ದರಿಂದ ನಾವು ಈ ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಕೊರೋನಾ ಸಮಯದಲ್ಲಿಯೂ ಆಗಿದೆ. ಜನರ ಮನವೊಲಿಸಬೇಕು, ಜನರ ಕಷ್ಟಕ್ಕೆ ಸ್ಪಂದನೆ ನೀಡಬೇಕು, ಸಾಲ ವಿತರಣೆ ಮಾಡುವಾಗ ತಡ ಮಾಡದೆ ಅವನು ಸಾಲ ವಿತರಣೆ ಮಾಡಬೇಕು, ಆಗ ಅವನಿಗೆ ಕಟ್ಟಲಿಕ್ಕೂ ಕೂಡ ಮನಸ್ಸು ಬರ್ತದೆ. ಈ ರೀತಿಯಾಗಿ ಜನರಿಗೆ ಬೇಕಾದ ರೀತಿಯಲ್ಲಿ ನಾವು ಸೇವೆಯನ್ನು ಕೊಡೋದ್ರಿಂದ ಈ ಬ್ಯಾಂಕು ಇವತ್ತು ಕೊರೋನಾ ಪೀರಿಯಡ್ನಲ್ಲಿ ಕೂಡ ಅವಧಿಯಲ್ಲಿ ಕೂಡ ಅಭಿವೃದ್ಧಿ ಹೊಂದಿದೆ. ಮತ್ತು ಸುಮಾರು 725 ಹೊಸ ನವೋದಯ ಸ್ವಸಹಾಯ ಗುಂಪುಗಳು ಕೂಡ ಕೊರೋನಾ ಅವಧಿಯಲ್ಲಿ ಆಗಿದೆ. ಅದು ಕೂಡ ಜನರಲ್ಲಿ ಭಾವನೆ ಬಂದಿದೆ, ನಾವು ನವೋದಯ ಸ್ವಸಹಾಯ ಗುಂಪಿನಲ್ಲಿ ಇದ್ದರೆ ನಾವು ಸ್ವಾವಲಂಬಿ ಜೀವನಕ್ಕೆ ಆಗ್ತದೆ, ನಮಗೆ ಕಾರಣ ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ನಮ್ಮ ಗುಂಪಿಗೆ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಈ ರೀತಿಯಾಗಿ ಇದು ಜನರ ಬ್ಯಾಂಕಾಗಿ ಜನರ ನಾಡಿಗೆ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಕೆಲಸ ಮಾಡೋದ್ರಿಂದ ಈ ಬ್ಯಾಂಕ್ ಅಭಿವೃದ್ಧಿ ಆಗಲಿಕ್ಕೆ ಕಾರಣೀಭೂತ. ಹೊಸ ಯೋಜನೆ ಅಂತ ಹೇಳಿದರೆ ನಾವು 21-22ನೇ ಯೋಜನೆಯಲ್ಲಿ 10 ಹೊಸ ಶಾಖೆಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಹೆಚ್ಚಿನ ನಮ್ಮ ಸ್ವಂತ ಸಿದ್ದಾಪುರದಲ್ಲಿ ಒಂದು ಹೊಸ ಕಟ್ಟಡವನ್ನು ಕಟ್ಟುವುದರಲ್ಲಿದ್ದೇವೆ. ಮತ್ತು ಕಾಮನ್ ಸಾಫ್ಟ್ವೇರನ್ನು ಅಳವಡಿಸಿಕೊಂಡು ಕಿಸಾನ್ ಕ್ರೆಡಿಟ್ ಕಾರ್ಡ್, ರೂಪೇ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಎಲ್ರಿಗೂ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಇದರ ಜೊತೆಗೆ ಹೆಚ್ಚು ನಮ್ಮಲ್ಲಿ ಉಷ್ಣಾಂಶ ಹೆಚ್ಚಿರುವುದರಿಂದ ಹೆಚ್ಚಿನ ಶಾಖೆಗಳನ್ನು ನಾವು ತಾಲೂಕು ಶಾಖೆಯ ಎಲ್ಲ ಶಾಖೆಗಳನ್ನು ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ಸೇವೆ ಕೊಡಲಿಕ್ಕೆ ಬದ್ಧರಿದ್ದೇವೆ. ಈ ರೀತಿಯಾಗಿ ಜನರಿಗೆ ಏನು ಸೌಲಭ್ಯ ಬೇಕೋ ಅದನ್ನು ನೀಡಲಿಕ್ಕೆ ನಾವು ಬದ್ಧರಿದ್ದೇವೆ.